ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಯೋಜನೆ ಉಜ್ವಲ ಯೋಜನೆಯಡಿ ಎರಡನೇ ಹಂತದ ಉಚಿತ ಅಡುಗೆ ಅನಿಲ ವಿತರಣೆ ಮತ್ತು ಫಲಾನುಭವಿಗಳ ಸಮಾವೇಶ ಬಂಟ್ವಾಳದಲ್ಲಿ ಜರುಗಿತು. ಫಲಾನುಭವಿಗಳಿಗೆ ಅಡುಗೆ ಅನಿಲವನ್ನ ಗಣ್ಯರು ವಿತರಿಸಿದರು. ಬಂಟ್ವಾಳದ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದ ಮೈದಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಸಂಸದೀಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸಂಸದ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಡತನವನ್ನು ಅನುಭವಿಸಿದ ಕಾರಣ ಅವರು ಜನರ ಸಂಕಷ್ಟಗಳನ್ನು ಅರಿತಿದ್ದಾರೆ. ಎಲ್ಲರಿಗೂ ಅಡುಗೆ ಅನಿಲ ವಿತರಣೆ ಯೋಜನೆಯನ್ನ ಯಶಸ್ವಿಯಾಗಿ ನಡೆಸುವುದರ ಮೂಲಕ ಜಗತ್ತಿನಲ್ಲಿ ಭಾರತ ತಲೆ ಎತ್ತಿ ನಿಲ್ಲುವ ಕೆಲಸ ಮಾಡಿದ್ದಾರೆ. ಭಾರತ ಜಗತ್ತಿನಲ್ಲಿ ಪ್ರಥಮ ಸ್ಥಾನ ಪಡೆಯುವ ಕಾಲ ಹತ್ತಿರ ಬರುತ್ತಿದೆ. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಬೇಕು ಎಂದು ಹೇಳಿದರು. ಅತಿ ಹೆಚ್ಚು ಈ ದೇಶವನ್ನು ಲೂಟಿ ಮಾಡಿದಂಥವ್ರು ಯಾರಾದರೂ ಇದ್ರೆ ಕಳೆದ 60 ವರ್ಷದೊಳಗ ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ದಾರೆ. ಇದನ್ನು ನಾವು ನೆನಪಿಟ್ಕೋಬೇಕಿಲ್ಲ. ಅಂದ್ರೆ ಎಲ್ಲವನ್ನೂ ಇದ್ದಂತಹ ದೇಶ, ನೈಸರ್ಗಿಕ ಸಂಪತ್ತಿನಲ್ಲಿ ಕೊರತೆ ಇಲ್ಲ, ಒಳ್ಳೆಯ ಜನ, ನೀರು, ಇಷ್ಟೊಂದು ವಿಶಾಲವಾದಂತಹ ದೇಶ, ಇದು ಎಲ್ಲವೂ ಇದ್ದಂತಹ ಮತ್ತು ಭಾರತೀಯರ ಐಕ್ಯವೇನಿದೆಯಲ್ಲ, ಜಾಣತನ, ಜಗತ್ತಿನಲ್ಲಿ ಯಾವ ದೇಶದ ಪ್ರಜೆಗಳಿಗಿಂತ ನಮ್ಮ ಐಕ್ಯೂ ಕಮ್ಮಿ ಇಲ್ಲ. ಅನಂತರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಖಾತೆ ಸಚಿವ ರಮೇಶ್ ಜಿಗಜಿಣಗಿ ಅವರು ಮಾತನಾಡಿ, ಎಲ್ಪಿಜಿ ಸಂಪರ್ಕಗಳನ್ನು ಅಳವಡಿಸುವ ಮೂಲಕ ದೇಶದಾದ್ಯಂತ ಬಡ ಜನರ ಸಂಕಷ್ಟಗಳನ್ನು ನಿವಾರಿಸುವ ಕಾರ್ಯವನ್ನು ಪ್ರಧಾನಿ ನಡೆಸುತ್ತಿದ್ದಾರೆ. ಎಲ್ಲ ಅಡುಗೆ ಮನೆಗಳನ್ನು ಹೊಗೆ ಮುಕ್ತ ಮಾಡಬೇಕು ಎಂಬ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಇದಾಗಿದೆ ಎಂದರು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರ ಮನೆಯಲ್ಲೂ ಕೂಡ ಒಂದೊಂದು ಗ್ಯಾಸ್ ಸಿಲಿಂಡರ್ ಇರಬೇಕು ಅನ್ನತಕ್ಕಂಥ ತಮ್ಮೆಲ್ಲ ಭಾವನೆಗಳನ್ನು ಕ್ರೋಢೀಕರಿಸಿ ಈ ತಾಯಂದಿರು ಬಡ ಹೆಣ್ಣು ಮಕ್ಕಳಿಗೆ ಮಾಡಿರ್ತಕ್ಕಂಥ ಅತ್ಯಂತ ಅನುಕೂಲವಾಗಿರ್ತಕ್ಕಂಥ ಕೆಲಸ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇದು ಒಂದೇ ಕೆಲಸ ಅಲ್ಲ, ಇಂಥವು 18 ಕೆಲಸಗಳನ್ನು ಬಡವರ ಪರವಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು, 1 ತಿಂಗಳ ಒಳಗೆ ದಕ್ಷಿಣ ಕನ್ನಡ ಜಿಲ್ಲೆ ಹೊಗೆ ಮುಕ್ತ ಜಿಲ್ಲೆಯಾಗಲಿದೆ ಎಂದು ಹೇಳಿದರು. ತನ್ನ ತಾಯಿ 10 ಮನೆಗಳಲ್ಲಿ ಕೆಲಸವನ್ನು ಮಾಡಿ ಬಂದಾಗ ರಾತ್ರಿ ಹೊತ್ತು ಅಡಿಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ತಾಯಿ 10 ಮನೆಗಳಿಂದ ಕಟ್ಟಿಗೆಯನ್ನು ತಂದು ಬೆಂಕಿಯನ್ನು ಹಾಕಿ ಒಲೆಯನ್ನು ಉರಿಸಿದಾಗ ಆ ತಾಯಿಯ ಕಣ್ಣಲ್ಲಿ ಕಣ್ಣೀರು, ಹೊಗೆಯ ಮುಖಾಂತರ ಕಣ್ಣೀರು ಬಂದಾಗ ಆ ಕಣ್ಣೀರನ್ನು ಕಂಡು ತಾನು ಊಟ ಮಾಡಿರ್ತಕ್ಕಂಥ ಆ ದಿನಗಳನ್ನು ನೆನಪು ಮಾಡಿ ಹೇಳ್ತಾರೆ, ತಾನು ಪ್ರಧಾನಮಂತ್ರಿ ಆದಮೇಲೆ ಈ ದೇಶದ ಯಾವ ತಾಯಿಯ ಕಣ್ಣಲ್ಲೂ ಕಣ್ಣೀರು ಮಾಡಬಹುದು, ಯಾವ ತಾಯಿಯ ಕಣ್ಣಲ್ಲೂ ಕಣ್ಣೀರು ಮಾಡಬಹುದು. ಈ ತಾಯಿ ಆನಂದ ಭಾಷಣವನ್ನು ಸುರಿಸಬೇಕು, ಅವಳ ಮನೆಯಲ್ಲಿ ಅನ್ನಪೂರ್ಣೆ ಆಗಬೇಕು, ಅವಳು ಸದಾ ಪೂರ್ಣ ಆಗಬೇಕು ಅನ್ನೋ ಚಿಂತನೆಯನ್ನು, ಆ ಚಿಂತನೆಯ ಆಧಾರದಲ್ಲಿ ಪ್ರಧಾನಮಂತ್ರಿಗಳ ಒಂದು ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಕಟ್ಟರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ, ಚಿಕ್ಕಮಗಳೂರು ಶಾಸಕ ಸಿಟಿ ರವಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಶಾಸಕರಾದ ವೇದವ್ಯಾಸ್ ಕಾಮತ್, ಡಾ ವೈ ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯನ್, ಹರೀಶ್ ಪುಂಜಾ, ಸಂಜೀವ ಮಠಂದೂರು, ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕೊಳಿಪಾಡಿ, ಎಸ್ ಸಂಗಾರ, ಐಒಸಿಎಲ್ ಮುಖ್ಯ ಜನರಲ್ ಮ್ಯಾನೇಜರ್ ಕೆ ಶೈಲೇಂದ್ರ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.